ಕಾರ್ವಾರ್ ಪ್ಲೇ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. 45% ರಿಯಾಯಿತಿಯಲ್ಲಿ ವಸ್ತು ಕೊಡುವುದಾಗಿ ವಂಚನೆ, ಶಿವರಾತ್ರಿ ದಿನದಂದು ನಾಮ ಹಾಕಿಸಿಕೊಂಡ ಜನ. ಮೇಲ್ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ, ವಾಹನ ಸಂಚಾರ ಅಸ್ತವ್ಯಸ್ತ. ಮಾರ್ಚ್ 13ರವರೆಗೆ ಮಳೆ ಸಾಧ್ಯತೆ, ಇಲಾಖೆಯ ಸೂಚನೆ. ಹುಲಿ ಚರ್ಮ ಮಾರಾಟ ಯತ್ನ ಬಂಧನ. ಬೆಲೆ ಏರಿಕೆ ವಿರುದ್ಧ ಆಮ್ ಆದ್ಮಿ ಪಕ್ಷದಿಂದ ತಹಶೀಲ್ದಾರರಿಗೆ ಮನವಿ. ವಾರ್ತೆಗಳ ವಿವರ. 45% ರಿಯಾಯಿತಿಯಲ್ಲಿ ವಸ್ತು ಕೊಡುವುದಾಗಿ ವಂಚನೆ, ಶಿವರಾತ್ರಿ ದಿನದಂದು ನಾಮ ಹಾಕಿಸಿಕೊಂಡ ಜನ. ಕಾರವಾರ. ಕಡಿಮೆ ದರದಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಕೊಡುತ್ತೇವೆ ಎಂದು ಪ್ರಾರಂಭವಾದ ಅಂಗಡಿಯೊಂದು ದಿಢೀರ್ ಬಾಗಿಲು ಮುಚ್ಚಿದ್ದು ವಸ್ತುಗಳ ಖರೀದಿಗೆ ಮುಂಗಡ ಹಣ ಕಟ್ಟಿದವರು ವಂಚನೆಗೊಳಗಾದ ಘಟನೆ ಬೆಳಕಿಗೆ ಬಂದಿದೆ. ನಗರದ ಕಾಜುಭಾಗದ ಮುಲ್ಲಾ ಸ್ಟಾಪ್ ಬಳಿ ಅಮೋಕ್ ಟ್ರೇಡರ್ಸ್ ಎನ್ನುವ ತಮಿಳುನಾಡು ಮೂಲದ ಅಂಗಡಿಯೊಂದು ಕಳೆದ 1 ತಿಂಗಳ ಹಿಂದೆ ಪ್ರಾರಂಭವಾಗಿತ್ತು. ಫ್ರಿಡ್ಜ್, ಟಿವಿ, ವಾಷಿಂಗ್ ಮಷೀನ್, ಸೋಫಾ ಸೆಟ್ ಸೇರಿದಂತೆ ಹಲವು ವಸ್ತುಗಳನ್ನ ಅಂಗಡಿಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಸ್ಥಳದಲ್ಲಿಯೇ ಹಣ ಕಟ್ಟಿದರೆ 10% ರಿಯಾಯಿತಿಯಲ್ಲಿ ವಸ್ತುಗಳನ್ನ ಕೊಡಲಾಗುತ್ತದೆ. 10 ದಿನದ ಮುಂಚಿತವಾಗಿ ಹಣ ಕಟ್ಟಿ ವಸ್ತುವನ್ನ ಕಾಯ್ದಿರಿಸಿದರೆ 45% ರಿಯಾಯಿತಿ ಕೊಡಲಾಗುತ್ತದೆ ಎಂದು ಅಂಗಡಿಯಿಂದ ಕರಪತ್ರಗಳನ್ನು ಹಂಚಿ ಪ್ರಚಾರ ಮಾಡಲಾಗಿತ್ತು. ಇದನ್ನ ನಂಬಿ ವಸ್ತು ಖರೀದಿ ಮಾಡಲು ಹಲವರು ಬಂದಿದ್ದು, ಮೊದಲ 15 ದಿನಗಳ ಕಾಲ ಮುಂಚಿತವಾಗಿ ಹಣ ಕಟ್ಟಿ ಕಡಿಮೆ ದರದಲ್ಲಿ ವಸ್ತುಗಳನ್ನ ಹಲವರು ಖರೀದಿ ಮಾಡಿ ತೆರಳಿದ್ದಾರೆ. ಇದನ್ನೇ ನಂಬಿ ಸುಮಾರು 100ಕ್ಕೂ ಅಧಿಕ ಜನರು 45% ರಿಯಾಯಿತಿಯಲ್ಲಿ ವಸ್ತು ಸಿಗುತ್ತದೆ ಎಂದು ಮುಂಚಿತವಾಗಿ ಹಣ ಕಟ್ಟಿದ್ದು, ಗುರುವಾರ ಶಿವರಾತ್ರಿ ದಿನದಂದು ವಸ್ತುವನ್ನ ಖರೀದಿ ಮಾಡಲು ಅಂಗಡಿಗೆ ಬಂದಿದ್ದಾರೆ. ಹಣ ಕಟ್ಟಿದವರು ಅಂಗಡಿಗೆ ಬಂದರೆ ಅಂಗಡಿ ಮಾಲೀಕರು ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದು, ವಿಷಯ ತಿಳಿದು ಹಣ ಕಟ್ಟಿದ 100 ಜನ ಅಂಗಡಿ ಬಳಿ ಜಮಾವಣೆಗೊಂಡಿದ್ದರು. ಹಲವರು ಬಿಲ್ಗಳನ್ನ ಹಿಡಿದು ಕಡಿಮೆ ದರದಲ್ಲಿ ವಸ್ತು ಬೇಡ, ತಮ್ಮ ಹಣ ವಾಪಸ್ ಬಂದರೆ ಸಾಕು ಎಂದು ಪರದಾಟ ನಡೆಸಿದರು. ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿದ್ದು, ಸ್ವಿಚ್ ಆಫ್ ಮಾಡಿಕೊಂಡ ಅಂಗಡಿ ಮಾಲೀಕರ ಹುಡುಕಾಟಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಅಂಗಡಿ ಮಾಲೀಕ ತಂಗಿದ್ದ ನಗರದ KHV ಕಾಲೋನಿಯ ನಿವಾಸದಿಂದಲೂ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾನೆ ಎನ್ನಲಾಗಿದೆ. ಅಂಗಡಿ ಪ್ರಾರಂಭಕ್ಕೂ ಮುನ್ನ ನಗರಸಭೆಯಿಂದ ಅನುಮತಿ ಪಡೆದಿಲ್ಲ. ಆಧಾರ್ ಕಾರ್ಡ್ ಕೊಟ್ಟು GST ಮಾಡಿಸಿದ್ದು, ಸಿಕ್ಕಿರುವ ದಾಖಲಾತಿಯ ಮೇಲೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸದ್ಯ ಈ ಸಂಬಂಧ ಹಣ ಕಳೆದುಕೊಂಡ ಯಾರು ಈವರೆಗೆ ದೂರು ನೀಡಿಲ್ಲ ಎನ್ನಲಾಗಿದೆ. ऍक्च्युली ओनराल तू कसा नाही कसले ओनर बेडा दिलो ती ऑर्डर कर मुडी ओनरान महिन्यात एग्रीमेंट होती तमगेले एग्रीमेंट येतो राइटस काय म्हणजे तेल भीतर सामान आसकी कोणा खबर लावले ते कित करतले ओनर कित करतले ना पितली सामान घेऊन मोठे आता ए 8000 मला 8000 हिंद अमौंट 8000 ड्रेसिंग टेबल आणि कप 8760 ಹೇಗಿದೆ ಅಲ್ಯೂಮಿನಿಯಂ हे तुगेले कपाट आणि ड्रेसिंग टेबल ಮೇಕಪ್ ಆಗೇಲ್ ಬೇ ಸಾಡು ಅವ್ರಿಗೆ ಫಸ್ಟ್ ಇದರಿಗೆಲ್ಲ ಫಸ್ಟ್ ಕೊಡ್ತಾರೋ ಆಯ್ತಾ ಮಾರ್ಚ್ 13ರವರೆಗೆ ಮಳೆ ಸಾಧ್ಯತೆ, ಇಲಾಖೆಯ ಸೂಚನೆ. ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಳಿ ತೀವ್ರತೆ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಅರಬ್ಬಿ ಸಮುದ್ರ ಭಾಗದಲ್ಲಿ ಮೇಲ್ಮೈ ಸುಳಿಗಾಳಿ ತೀವ್ರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 13ಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಶುಕ್ರವಾರ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹುಲಿ ಚರ್ಮ ಮಾರಾಟ ಯತ್ನ ಬಂಧನ. ಹರಿಯಾಣ.
ಹುಲಿ ಚರ್ಮವನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಆರೋಪದ ಮೇಲೆ ವ್ಯಕ್ತಿಯೊಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ತಲೆ ಸಹಿತ ಹುಲಿ ಚರ್ಮವನ್ನು ಜಪ್ತಿ ಮಾಡಿದ್ದಾರೆ. ಆರೋಪಿಯನ್ನು ಪಟ್ಟಣದ ಮಹಾದೇವ್ ನಾರಾಯಣ್ ತೆರಗಾಂವ್ಕರ್ ಎಂದು ಗುರುತಿಸಲಾಗಿದೆ. ಪಟ್ಟಣದ ನಾಗಜಿರಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಹುಲಿ ಚರ್ಮವನ್ನು ಸಾಗಿಸುವಾಗ ಪೊಲೀಸರು ಆರೋಪಿಯನ್ನು ಬಂಧಿಸಿದರು. ಇಲಾಖೆಯ ಅರಣ್ಯ ಸಂಚಾರಿ ದಳದ ಚಿಕ್ಕಮಗಳೂರು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಯಿಂದ ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸ್ ಅರಣ್ಯ ಸಂಚಾರಿ ದಳದ ಪಿಎಸ್ಐ ಆರ್ ಶೋಭಾ, ಸಿಬ್ಬಂದಿ ಎಚ್ ದೇವರಾಜ್, ಸಿಎಚ್ ಕೃಷ್ಣರಾಜ್ ಅರಸ್, ಡಿಎಚ್ ದಿನೇಶ್, ಹೇಮಾವತಿ, ತಿಮ್ಮಾಶೆಟ್ಟಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ವಲಯ ಅರಣ್ಯಾಧಿಕಾರಿ ಮಹೇಶ್ ಹಿರೇಮಠ್ ತಿಳಿಸಿದ್ದಾರೆ. ಮೇಲ್ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ, ವಾಹನ ಸಂಚಾರ ಅಸ್ತವ್ಯಸ್ತ. ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರ ಮಾದನಗಿರಿ ಬಡಲೆಯಲ್ಲಿ ಮೇಲ್ಸೇತುವೆಗೆ ಆಗ್ರಹಿಸಿ ಜಿಲ್ಲಾ ಗ್ರಾಮೀಣ ಯುವ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಹೆದ್ದಾರಿಯ 2 ಕಡೆಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ವಾಹನ ಸಂಚಾರ ತಡೆದು 1 ಗಂಟೆಯಾದರೂ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಕುಮಟಾ ಉಪವಿಭಾಗಾಧಿಕಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬರುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಈ ಮಧ್ಯೆ ಭೇಟಿ ನೀಡಿದ ತಹಶೀಲ್ದಾರ್ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯ ಪ್ರದೀಪ್ ನಾಯಕ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್, ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮೇಲ್ಸೇತುವೆಯ ಭರವಸೆ ನೀಡುವವರೆಗೂ ಅನಿರ್ದಿಷ್ಟಾವಧಿ ಬಂದ್ ನಡೆಯಲಿದೆ ಎಂದು ಎಚ್ಚರಿಕೆ ನೀಡಿದರು. ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಾರದಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಬೆಲೆ ಏರಿಕೆ ವಿರುದ್ಧ ಆಮ್ ಆದ್ಮಿ ಪಕ್ಷದಿಂದ ತಹಶೀಲ್ದಾರರಿಗೆ ಮನವಿ. ಕುಮಟಾ ತೈಲ ಹಾಗೂ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿರುವುದನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್, ತೈಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಅಧಿಕಗೊಳ್ಳುತ್ತಿದೆ. ಈಗಾಗಲೇ ಕೋವಿಡ್ನಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಎಳೆಯುವ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ. ಸಾರ್ವಜನಿಕರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಬೇಕು. ಇಲ್ಲವಾದರೆ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಮನವಿ ಸಲ್ಲಿಕೆಯಲ್ಲಿ ಆಮ್ ಆದ್ಮಿ ಜಿಲ್ಲಾ ಘಟಕದ ನಾಗರಾಜ್ ಶೇಟ್, ಪ್ರಮುಖರಾದ ವಾಮನ್ ನಾಯ್ಕ್, ಲಕ್ಷ್ಮಣ್ ಅಂಬೀರ್, ಸೈಯದ್ ಯೂಸುಫ್, ನಾಗರಾಜ್ ಬಂಗಾರಿ, ದಿನೇಶ್ ನಾಯ್ಕ್, ತುಳಸು ಗೌಡ, ಶೇಖರ್ ನಾಯ್ಕ್, ತುಕಾರಾಮ್ ಗೌಡ, ಶ್ರೀಪಾದ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.